ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂದಾರ ಪ್ರದೇಶದಲ್ಲಿ ಸಂಭವಿಸಿದಂತಹ ತ್ಯಾಜ್ಯ ದುರಂತದ ಪರಿಹಾರದ ಬಗ್ಗೆ ಚರ್ಚಿಸುವಂತ ನಿಟ್ಟಿನಲ್ಲಿ ಮಂಗಳೂರು ಪಾಲಿಕೆ ಕಮಿಷನರ್ ಸಭೆಯನ್ನ ಕರೆದಿದ್ರು. ಆದರೆ ಸಭೆಯಲ್ಲಿ ಸಮರ್ಪಕವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸಂತ್ರಸ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಘಟನೆ ನಡೆದಿದೆ. ಈ ಹಿಂದೆ 3 ಬಾರಿ ಈ ಒಂದು ತ್ಯಾಜ್ಯ ಕುಸಿತಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೊಟ್ಟಿದ್ರು. ಹೈಕೋರ್ಟ್ಗೆ ಉತ್ತರ ಕೊಡಬೇಕು ಅಂತ ಮತ್ತೆ ದಾಖಲೆಗಳನ್ನು ಕೇಳುವ ನಾಟಕವನ್ನ ಮಂಗಳೂರು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಉದ್ದೇಶವನ್ನೇ ತಿಳಿಸದೆ ಸಭೆಯನ್ನ ಕರೆದು ಇಲ್ಲಿ ಕನಿಷ್ಠ ಕುಳಿತುಕೊಳ್ಳೋದಿಕ್ಕೂ ಮೂಲಭೂತ ವ್ಯವಸ್ಥೆಯನ್ನ ಮಾಡದೆ ಪಾಲಿಕೆ ನಿರ್ಲಕ್ಷ್ಯ ತಾಳಿದೆ ಅಂತ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿರಿಯ ನಾಗರಿಕರಿಗೆ ಬರಬಾರ್ದು ಎನ್ನುವಂಥ ಒಂದು ಸೂಚನೆ ಇದೆ. ಇಷ್ಟು ಕಾಯಿಸ್ತಾ ಇದ್ದಾರೆ. ಇವರು ಬಂದದ್ದು ಸೋಷಿಯಲ್ ಡಿಸ್ಟೆನ್ಸ್ ಮೀಟಿಂಗ್ ಉದ್ದೇಶ ಉದ್ದೇಶ ಹೇಳಲಿಲ್ಲ. ನೀವು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಈಗಾಗಲೇ ಕೊಟ್ಟಿದ್ದೀರಾ? ಈಗ ನಮ್ಮದವರು ಕೊಟ್ಟಿದ್ದೇವೆ, ದಾಖಲೆ ಎಲ್ಲ ತೆಗೆದುಕೊಂಡಿದ್ದಾರೆ. ಆದಮೇಲೆ ಅದನ್ನೇ ಕೇಳುತ್ತಿದ್ದಾರೆ, ಪದೇ ಅದೇ ದಾಖಲೆ ವಾಪಸ್ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಸರ್ಕಾರಿ ನಿಯಮ ಏನಾದ್ರು ಕಾಣ್ತಾ ಇದೆಯಾ? ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಬೇರೆ ನಮ್ಮನ್ನು ಯಾಕೆ ಕರೆಸಿದ್ದಾರೆ ಎನ್ನುವಂಥ ನಮಗೆ ಇವರೇ ಗೊತ್ತಿಲ್ಲ. ಒಳಗೆ ಹೋದವರ ಹತ್ರ ಆಗಿ ಏನು ಸರಿಯಾದವರು ದಾಖಲೆ ನೀವರೆಗೆ ಕೇಳಿಲ್ಲ ಅನ್ನೋದು ನಮಗೆ ಒಳಗೆ ಹೋದವರು